ನಮ್ಮ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನಿರೀಕ್ಷೆ ಮಾಡುವುದು ಕಷ್ಟ. ಇಂತಹ ಸಂದರ್ಭದಲ್ಲಿ ದೇವಸ್ಥಾನಗಳಂತಹ ಧಾರ್ಮಿಕ ಕೇಂದ್ರದಲ್ಲಿ ಧಾರ್ಮಿಕ ಗ್ರಂಥಾಲಯದ ಮೂಲಕ ಧರ್ಮಜ್ಞಾನ ನೀಡುವುದು ಉತ್ತಮ ಸಂಗತಿ ಎಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಹೇಳಿದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಶ್ರೀ ದೇವಳದಲ್ಲಿ ಆರಂಭಿಸಲಾಗಿರುವ ಧಾರ್ಮಿಕ ಗ್ರಂಥಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಿದರು. ನಮ್ಮ ಈಗಿನ ಪೀಳಿಗೆಗೆ ನಮ್ಮ ಧರ್ಮದಲ್ಲಿ ಏನಿದೆ, ನಮ್ಮ ಧರ್ಮದ ಸಾರ ಏನು ಅನ್ನುವ ಯಾವುದೇ ಒಂದು ಕಲ್ಪನೆಗಳು ಕೂಡ ನಮ್ಮಲ್ಲಿ ಇರುವುದಿಲ್ಲ. ಹಿಂದೆ ನಾವು ಶಾಲೆಗಳಲ್ಲಿ ವ್ಯಾಸಂಗ ಮಾಡುವಾಗ ನಮ್ಮ ಇತಿಹಾಸದಲ್ಲಿರಬಹುದು ಅಥವಾ ಇನ್ಯಾವುದೇ ರೀತಿಯ ಪಠ್ಯಗಳಲ್ಲಿರಬಹುದು, ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ಧರ್ಮಾಚಾರ್ಯರ ಬಗ್ಗೆ ಅಥವಾ ಇನ್ಯಾವುದೋ ಗ್ರಂಥಗಳ ಬಗ್ಗೆ ಉಲ್ಲೇಖ ಇರುತ್ತಿತ್ತು. ಇವತ್ತು ಅದು ಬಹುಶಃ ರಾಜಕೀಯ ಕಾರಣಗಳಿಂದಿರಬಹುದು ಅಥವಾ ಇನ್ಯಾವುದೇ ಕಾರಣಗಳಿಂದಿರಬಹುದು, ನಮ್ಮ ಶಾಲೆಗಳಂತೂ ಧಾರ್ಮಿಕ ಶಿಕ್ಷಣವನ್ನು ಖಂಡಿತವಾಗಿ ನೀಡುವುದಿಲ್ಲ. ಈ ದೃಷ್ಟಿಯಿಂದ ಇವತ್ತು ನಮ್ಮ ಧಾರ್ಮಿಕ ಸಂಸ್ಥೆಗಳು ಈ ರೀತಿಯ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಗೋದು ಅನಿವಾರ್ಯವಾದ ಒಂದು ವಿಷಯವಾಗಿದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್ ಅವರು ಮಾತನಾಡಿ, ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಧಾರ್ಮಿಕ ಗ್ರಂಥಾಲಯ ಸ್ಥಾಪಿಸಲಾಗಿದೆ. ಅನೇಕ ದಾನಿಗಳು ಪುಸ್ತಕಗಳನ್ನು ನೀಡಿ ಗ್ರಂಥಾಲಯದ ಸೊಬಗನ್ನು ಹೆಚ್ಚಿಸಿದ್ದಾರೆ. ಈಗಾಗಲೇ ಸುಮಾರು 2,000ಕ್ಕೂ ಪುಸ್ತಕಗಳು ಇಲ್ಲಿ ಜೋಡಿಸಲ್ಪಟ್ಟಿವೆ. ಮುಂದಕ್ಕೆ ಇನ್ನೂ ಹೆಚ್ಚಲಿದೆ. ಪುತ್ತೂರು ದೇಗುಲದಲ್ಲಿ ಆರಂಭಿಸಿರುವ ಧಾರ್ಮಿಕ ಗ್ರಂಥಾಲಯ ಎಲ್ಲ ದೇವಸ್ಥಾನಗಳಲ್ಲೂ ಆರಂಭಗೊಳ್ಳಲಿ ಎಂದು ಆಶಿಸಿದರು. ನಮ್ಮ ಧಾರ್ಮಿಕ ಭಾವನೆಗಳನ್ನು ಮಕ್ಕಳಲ್ಲಿ ಜಾಗೃತಿಗೊಳಿಸಲಿಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಧಾರ್ಮಿಕ ಶಿಕ್ಷಣವನ್ನು ಮೊನ್ನೆ ದಿನ 8ನೇ ತಾರೀಕಿಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಒಂದು ಧಾರ್ಮಿಕ ಕೇಂದ್ರದಲ್ಲಿ, ಧಾರ್ಮಿಕ ಅಂದರೆ ದೇವಸ್ಥಾನದಲ್ಲಿ ಇದೊಂದು ಪ್ರಪ್ರಥಮ ಬಾರಿ, ಅಂದರೆ ಪಠ್ಯಪುಸ್ತಕದಲ್ಲಿ 6 ತಿಂಗಳ ಪಠ್ಯಪುಸ್ತಕವನ್ನು ಕೂಡ ಪಠ್ಯಪುಸ್ತಕವನ್ನು ರಚಿಸಿದ್ದೇವೆ. ಪಠ್ಯಪುಸ್ತಕ ಸಮಿತಿಯನ್ನು ರಚನೆ ಮಾಡಿ ಹಿರಿಯರುಗಳನ್ನೆಲ್ಲ ಸೇರಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಕತ್ತಿಗೆದೇವರಿದ್ದಾರೆ, ಶಿಶುಕುಮಾರ್ ಇದ್ದಾರೆ, ಹಾಗೆ ರಾಜೇಶ್ ಅವರು ಸಾರಥ್ಯ ವಹಿಸಿದ್ದಾರೆ, ಐದತ್ ನಾಯಕರವರು ಮುಂದುವರಿಸಿಕೊಂಡು ಮೀನಾದೇವಿಯವರು ಮುಂದುವರಿಸಿದ ಈ ಒಂದು ಪಠ್ಯಪುಸ್ತಕ ಮಾಡಿ ಆ ಪಠ್ಯಪುಸ್ತಕದ ಮುಖಾಂತರ ಧಾರ್ಮಿಕ ಶಿಕ್ಷಣವನ್ನು ಮಾಡುವುದನ್ನು ಸಹಾಯ ಮಾಡುತ್ತೇವೆ. ಹಾಗೆ ಮುಂದುವರಿದ ಈ ಧಾರ್ಮಿಕ ಗ್ರಂಥಾಲಯ ಯಾಕಪ್ಪ ಅಂತ ಹೇಳಿದರೆ, ಇವತ್ತು ನಾವೆಲ್ಲ ಡಾರ್ವಿನ್ ಸಿದ್ಧಾಂತವನ್ನು, ಡಾರ್ವಿನ್ ಮಕ್ಕಳ ವಿಕಾಸವನ್ನು ನಾವು ನೋಡಿರೋದು. ನಮ್ಮ ಪುರಾಣಗಳನ್ನು ಅನೇಕ ಹೇಳುವಂಥದ್ದನ್ನು ನಾವು ಕಲಿತದ್ದು ಅಲ್ಲ, ಅದು ಹೇಳುವುದನ್ನು ಹೇಳಲಿಕ್ಕೋಸ್ಕರ ನಮಗೆ ಇದರ ಅವಶ್ಯಕತೆ ಇದೆ. ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ನಿವೃತ್ತ ಪ್ರಾಧ್ಯಾಪಕ ಸಾಹಿತಿ ವಿಬಿ ಅರ್ತಿಕಚೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.